ಸುರತ್ಕಲ್ ಸತ್ಯಜಿತ್ ಮಹಾಬಲ್ ಪೂಜಾರಿ ಅವರನ್ನು ಸ್ವಾಗತಿಸ್ತಾ ಇದ್ದಾರೆ. ಎಲ್ಲರೂ ದಯಮಾಡಿ ಆಸೀನರಾಗಬೇಕಾಗಿ ಕೇಳಿಕೊಳ್ಳಿ. ಹಾಗೆ ಸಂಘಸ್ಥರ ಸಮಿತಿಯ ಕೋಟಿ ಪ್ರಕಾಶಂ ಧ್ವಜ ಭವ ಗಿರಿನಾಶಂ ಮಾಲತಿ ತೀರವಾಸಂ ಗಣಪತಿಮಭಿ ವಂದೇ ವಕ್ರತುಂಡಾವತಾರಂ ವಿವಿಧಾಮಣಿ ಮಯುಕ್ತೈ ಶೋಭಮಾನಂ ವಿಧೂರೈ ಕನಕರಚಿತ ಚಿತ್ರಂ ಕಂಠದೇಶೇ ವಿಚಿತ್ರಂ ದದತಿ ವಿಮಲಹಾರಂ ಸರ್ವದಾ ಯತ್ನಸಾರಂ. ಕುಲಾಲ ಸಮಾಜದ ಆಡಳಿತಕ್ಕೆ ಒಳಪಟ್ಟಿದೆ. ನಾನು ಗಮನಿಸಿದ ಎಲ್ಲಿ ಅಂತ ಹೇಳಿದ್ರೆ, ಈ ನ್ಯಾಷನಲ್ ಬ್ಯಾಂಕ್ ಇರುತ್ತೆ, ಬ್ಯಾಂಕಿನ ಎದುರುಗಡೆ ಬ್ಯಾಂಕ್ ರೆಕಗ್ನೈಸ್ಡ್ ಬೈ ಇಂಡಿಯನ್ ಗವರ್ಮೆಂಟ್ ಅಂತೇಳಿ ಬೋರ್ಡ್ ಆಗಿದೆ. ಆಮೇಲಿನ ಬೋರ್ಡ್ ನೋಡಿರೋದು ಈ ದೇವಸ್ಥಾನದಲ್ಲಿ ಮಾತ್ರ ಕುಲಾಲ ಸಮಾಜದ ಆಡಳಿತಕ್ಕೆ ಒಳಪಟ್ಟಿದೆ. ನಿಮ್ಗೆ ಗೊತ್ತಿರ್ಬೇಕು ಬಂಧುಗಳೇ, ನಮ್ಮ ಇಲ್ಲೊಂದು ಗಡುವಾಡು ದೇವಸ್ಥಾನ, ಆದಿ ಕೋಟಿಮುರ ದೇವಸ್ಥಾನ ಅಂತ ಇದೆ. ಸುಮಾರು ಒಂದು 75-80 ವರ್ಷಗಳ ಆರಾಧನೆ ಮಾಡ್ತಾ ಇದ್ದಾರೆ. ಆ ದೇವಸ್ಥಾನದ ಜಾಗ ಸರ್ಕಾರ ಜಾಗ. ಅವ್ರಿಗೆ ಗೊತ್ತಿಲ್ಲ ಆ ಜಾಗವನ್ನ ನಮ್ಮ ಹೆಸರಿಗೆ ಮಾಡ್ಕೊಳ್ಬೇಕು ಅಂತ ಹೇಳಿ, ಅಥವಾ ನಮ್ಮ ಸಮುದಾಯದ ಹೆಸರಿಗೆ ಮಾಡ್ಕೊಳ್ಬೇಕು ಅಂತ ಅವ್ರಿಗೆ ಗೊತ್ತಿಲ್ಲ, ಮಾಡ್ಲೂ ಇಲ್ಲ. ಯಾಕೆ ಹೇಳಿ, ಅಲ್ಲಿ ದೈವ ಕೂತ್ಕೊಂಡಿದೆ ಅಂತ ಒಂದು ಭಯ ಭಕ್ತಿ ನಂಬಿಕೆ. ಅವತ್ತು ಅಷ್ಟಮಂಗಲ ಪ್ರಶ್ನೆ ಆಯ್ತು. ಸರಿ, ಅಷ್ಟಮಂಗಲ ಪ್ರಶ್ನೆ ಆದ್ಮೇಲೆ ಎಲ್ಲಾ ಪ್ರಶ್ನಾ ಚಿಂತನೆಗಳು ನಮಗೆ ಅವರಿಗೆ ಪೂರಕವಾಗಿ ಬಂತ ಕೇಳಿದ್ರೆ ಯಾವುದೂ ಬಂದಿಲ್ಲ. ಹೇಳ್ತಾರೆ, ಅಷ್ಟಮಂಗಲ ಪ್ರಶ್ನೆಗೆ 9+10 ಜನ ಹೋಗಿದ್ರು ಜೋಯಿಸರು ಪ್ರಶ್ನಾ ಚಿಂತನೆಯಲ್ಲಿ. ಏನು, ನೀವು ಬರ್ಬೇಕಾದ್ರೆ ವೀಳ್ಯ ಹಿಡ್ಕೊಂಡು ಬರ್ಬೇಕಾದ್ರೆ 9 ಜನ ಬಂದಿದ್ರಿ. ಎಲ್ಲಿಂದ ಬಂದಿದ್ರಿ ಕೇಳಿದ್ರೆ ದೇವಸ್ಥಾನದಿಂದ ಬಂದಿದ್ದಲ್ಲ, ನೀವು ನಿಮ್ಮ ಮನೆಯಿಂದ ಬಂದು ದೇವಸ್ಥಾನಕ್ಕೆ ಬಂದಿದ್ದೀರಿ, ಅಲ್ಲಿಂದ ತಗೊಂಡು ಬಂದಿದ್ದೀರಿ ವೀಳ್ಯನ. ಆದ್ರೆ ವೀಳ್ಯ ಕೊಡ್ಲಿಕ್ಕೆ ಮರ್ತಿದ್ದೀರಿ, ನೀವು ನಮ್ಮ ಮೊದಲಿಗೆ ಔಪಚಾರಿಕವನ್ನ ಮಾತನಾಡಿದ್ರಿ ಅಂತೇಳಿ. ಇನ್ನೂ ಜೋರಾಗಿ ಬರುತ್ತೆ ಸೌಂಡು, ಹೆದರಬೇಡಿ, ಕೂತ್ಕೊಳ್ಳಿ. ಇನ್ನೂ ಜೋರಾಗಿ ಭಜನೆ ಜೋರ ಬರುತ್ತೆ, ಆಗ್ಲಿ. ಆಯ್ತು, ಅಷ್ಟಮಂಗಲ ಆ ಜೋಯಿಸರು ಹೇಳೋದಕ್ಕೆ ನೀವು 9+1 ಎಷ್ಟು ಜನ ಟ್ರಸ್ಟಿಗಳು ಕೇಳಿದ್ರೆ 9 ಜನ. 1 ಜನ ಯಾರು ಅಂತ ಕೇಳಿದ್ರೆ ಒಬ್ಬ ಯಾರೋ ವಿಶ್ವಕರ್ಮ ಸಮಾಜದವರಂತೆ. ಓ, ಹಾಗಾದ್ರೆ ವಿಶ್ವಕರ್ಮ ಸಮಾಜದವರು ಈ ದೇವಸ್ಥಾನದಲ್ಲಿ ಆಡಳಿತ ಮಾಡ್ತಾ ಇದ್ರಲ್ವಾ ಅಂತ ಹೇಳಿದ್ರು. ಹಾಗಾದ್ರೆ ಈ ದೇವಸ್ಥಾನ ನಿಮ್ಮ ಸಮುದಾಯದಲ್ಲ ಅಂತ ಹೇಳಿದ್ರು. ಅಲ್ಲ, ಆಡಳಿತ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರು. ಆಡಳಿತ ಮಾಡುತ್ತಾ ಇದ್ದೇವೆ ಅಂತ ಹೇಳಿದ್ರೆ ಅದು ನಿಮ್ಮದು ಆಗುದಿಲ್ಲ, ಇನ್ನು ನಾಡ್ದು ಇನ್ನೊಂದು ಸಮುದಾಯದ ಆಡಳಿತಕ್ಕೂ ಹೋಗ್ಬೋದು. ಅಂದ್ರೆ ಒಟ್ಟು ಪ್ರಶ್ನಾ ವಿಮರ್ಶೆ ಚಿಂತನೆಗಳು ನಮಗೆ ಅವರಿಗೆ ಪೂರಕವಾಗಿ ಬಂತು ಕೇಳಿದ್ರೆ ಇಲ್ಲ. ಪಾಪ ಇಲ್ಲೊಂದು ಗಮ್ಮತ್ತು, ಮೊನ್ನೆ ಸಹಾಯಕ ಆಯುಕ್ತರು ಬಂದಿದ್ರು. ಸಹಾಯಕ ಆಯುಕ್ತರು ಬಂದಾಗ ನಮ್ಮ ಪುಷ್ಪರಾಜ್ ಇದ್ದಾರೆ, ನಿಂತಿದ್ದಾರೆ. ಅವರೊಂದು ಆ ಸಹಾಯಕ ಆಯುಕ್ತರ ಹತ್ರ ಮತ್ತೆ ಅಲ್ಲಿ ನಮ್ಮ ದೇವಸ್ಥಾನದ ಆಡಳಿತ ಮುಖ್ಯಸ್ಥರ ಹತ್ರ ಒಂದು ಪ್ರಶ್ನೆಯನ್ನ ಕೇಳಿದ್ರು. ನೋಡಿ, ಈ ದೇವಸ್ಥಾನ ಎಲ್ಲ ಗಲಾಟೆ ಗೋಜಿ ಎಲ್ಲ ಬಿಟ್ಬಿಡೋಣ. ಏನು, ದೇವಸ್ಥಾನದಲ್ಲಿ ಊರಿನವರು ಮತ್ತೆ ನಿಮ್ಮ ಸಮುದಾಯದವರು ಸೇರಿ ಒಂದು ದೊಡ್ಡ ಅಷ್ಟಮಂಗಲ ಪ್ರಶ್ನೆ ನೀಡುವ. ಅದರಲ್ಲಿ ದೇವರ ತೀರ್ಪು ನಿಮ್ಮ ಪರವಾಗಿ ಬಂತು ಅಂತ ಹೇಳಿದ್ರೆ ದೇವಸ್ಥಾನ ಊರಿನವರೆಲ್ಲ ನಿಮ್ಮ ಪರವಾಗಿ ಬಿಟ್ಟುಕೊಡ್ತಾರೆ ಅಂತೇಳಿ. ಹೌದಲ್ವಾ? ನೀವೇ ಹೇಳಿ ಬಂಧುಗಳೇ, ಅಷ್ಟಮಂಗಲ ಪ್ರಶ್ನೆ ಊರಿನವರು ಎಲ್ಲ ಅವರ ಸಮುದಾಯದವರು ಇಟ್ಟು ಅಂತ ಹೇಳಿದ್ರೆ ಅವರ ಪರವಾಗಿ ತೀರ್ಪು ಬಂತು ಅಂತ ಹೇಳಿದ್ರೆ ಕೋರ್ಟಿಗೆ ಹೋಗ್ಬೇಕಾ ನಾವು? ಕೋರ್ಟ್ ಅಗತ್ಯ ಇದೆಯಾ? ಹೇಳ್ತಾರೆ, ಸುಪ್ರೀಂ ಕೋರ್ಟ್ ವರೆಗೆ ಹೋಗ್ಲಿಕ್ಕೆ ರೆಡಿ ಇದ್ದೇವೆ ಅಂತ ಹೇಳಿ. ಸುಪ್ರೀಂ ಕೋರ್ಟ್ಗೆ ಹೋಗೋರು ಯಾರು ಅಂತ ಹೇಳಿ, ಕೆಳಗಿನ ಕೋರ್ಟ್ ಅಲ್ಲಿ ನ್ಯಾಯ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಮಾತ್ರ ಸುಪ್ರೀಂ ಕೋರ್ಟ್ಗೆ ಹೋಗುದು. ಹೈಕೋರ್ಟ್ ಅಲ್ಲಿ ನ್ಯಾಯ ಸಿಗದಿದ್ರೆ ಮಾತ್ರ ಸುಪ್ರೀಂ ಕೋರ್ಟ್ಗೆ ಹೋಗುದು. ನಮ್ಮ ಬಾಯಿಂದ ಪುಣ್ಯಕ್ಕೆ ಕೋರ್ಟಿಗೆ ಹೋಗುದು ಅಂತ ಹೇಳಿ ಬಾಯಿ ಪಟ್ಟಿಲ್ಲ. ಯಾಕಂತ ಹೇಳಿದ್ರೆ ಜಯ ನಮ್ಮ ಪರವಾಗಿ ಅವರೇ ಹೇಳಿದ್ದಾರೆ. ಇವೆಲ್ಲ ಅವಾಂತರಗಳು ನಡೆಯಿತು. ಇನ್ನೊಂದು ಘಟನೆ, ವಿಶ್ವ ಹಿಂದೂ ಪರಿಷತ್ನ ಪ್ರಮುಖರ ನೇತೃತ್ವದಲ್ಲಿ ಒಂದು ರಾಜ್ಯ ಸಂಧಾನ ಸಭೆ ಮಾಡಬೇಕು ಅಂತ ಯೋಚನೆ. ನಾವೆಲ್ಲರೂ ಪ್ರಮುಖರೆಲ್ಲ ಯೋಚನೆ ಮಾಡಿದ್ವಿ. ಏಕೆ ದೇವಸ್ಥಾನದ ಈ ಇದನ್ನ ಅಸ್ತಿತ್ವವನ್ನು ಒಳಗಡೆ ಕೊಂಡೋಗಿ ಗಲಾಟೆ ಮಾಡಬಾರ್ದು ಅಂತ. ಶ್ರೀ ವೀರನಾರಾಯಣ ದೇವಸ್ಥಾನ ಇದನ್ನ ನಮ್ಮೊಳಗಡೆ ನಮ್ಮ ಕುಟುಂಬದ ಒಳಗಡೆ ಪರಿಹರಿಸಬೇಕು ಅಂತೇಳಿ ಯೋಚನೆ. ಹಿಂದೂ ಸಮಾಜ ಅಂತೇಳಿ ನಾವು ಹೋಗಿರೋದು 10-12 ಮಂದಿ ಇಲ್ಲಿಯ ಪ್ರಮುಖರು. ಅವರೊಂದು 50 ಜನ ಬಂದಿದ್ರು ಗಲಾಟೆಗೆ ಬಂದಾಗಿ. ಒಬ್ರು ಪೆಟ್ಟಿಸ್ಟ್ ಸ್ವಾಮೀಜಿ ಕೂಡ ಬಂದಿದ್ರು ಅದರೊಟ್ಟಿಗೆ. ನಾಮ ಹಾಕೊಂಡು ನಾವು ಭಾರಿ ಸಂತೋಷದಲ್ಲಿ ನಮ್ಗೆ ಏನೋ ಒಂದು ರಾಜ್ಯ ಪಂಚಾಯತಿಗೆ ಆಗುತ್ತೆ ಅಂತ ಅನ್ಕೊಂಡ್ವಿ. ಆ ಸ್ವಾಮೀಜಿಗಳ ವರ್ತನೆ ನೋಡಿದ್ರೆ ಏನೋ ಇವರಿಗೆ BP ಇದೆಯಾ ಅನ್ಸುತ್ತೆ.
ನಾವು ಸಹಜವಾಗಿ ಅಲ್ಲಿಯವ್ರು ಹೇಳುದು ಏನೋ BP ಪ್ರಾಬ್ಲಮ್ ಇದೆ ಅಂತ ರೈಸ್ ಆಗ್ಬಿಡು. ಇದು ನಾವು ಬಿಟ್ಟುಕೊಟ್ಟಿಗೆ ರೆಡಿ ಇಲ್ಲ, ಬಿಟ್ಟುಕೊಟ್ಟಿಗೆ ರೆಡಿ ಇಲ್ಲ. ಇಟ್ಕೊಂಡಿದ್ರೆ ಏನಂತ ಬೇಕಲ್ಲ ಸ್ವಾಮಿ, ಇಟ್ಟುಕೊಂಡಿರೋದು ಏನು ಆಗಿದೆ? ನೀವು ಬಿಟ್ಟು ಕೊಡ್ಲಿಕ್ಕೆ ನಮ್ಮ ಹತ್ರ ಇಲ್ಲ, ನಿಮ್ಮ ಹತ್ರ ಕೂಡ ಇಲ್ಲ ಅಂತ ಹೇಳ್ತೀರಿ. ಈಗಲೇ ನೀವು ಘೋಷಣೆ ಕೇಳ್ತಾ ಇದ್ದೀರಿ, ನಮ್ಗೆ ಪರವಾಗಿ ಘೋಷಣೆ ಮಾಡಿ ಅಂತೇಳಿ. ಆಡಳಿತ ಮಾಡಿದ ತಕ್ಷಣ ಈ ಸೊತ್ತು ನಿಮ್ಮದಲ್ಲ, ಅದು ಸೊತ್ತು ಕೂಡ ಅಲ್ಲ, ಅದು ಭಗವಂತನ ಮನೆ, ಅದು ಅರಮನೆ ಭಗವಂತನ, ಅದು ನಿಮ್ಮ ಸೊತ್ತು ಖಂಡಿತವೇ ಅಲ್ಲವೇ ಅಲ್ಲ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಪಾಪ ಸಚ್ಚಿದಾನಂದರ ಮನೆಯವರು ಪೂರ್ಣ ನಮಗೆ ನೋಡಿ, ನಾನು ಹೇಳಿದೆ ದೇವರು ನಮಗೆ ಒಂದೊಂದು ಘಟನೆಯನ್ನ ಹೇಗೆ ಸಂಬಂಧ ಕಲ್ಪಿಸ್ತಾನೆ ಅಂತ ಹೇಳಿ. ಸಚ್ಚಿದಾನಂದರ ಮನೆಯವರು ಅಷ್ಟಮಂಗಲ ಪ್ರಶ್ನೆ ದಿನ ಅರಳಬೇಕಾಗಿತ್ತು ಮುಖ ಅವರದು. ಯಾಕಂತ ಹೇಳಿದ್ರೆ ಸಮುದಾಯದ ದೇವಸ್ಥಾನ ಒಂಜಿ ತುಳುಟು ಒಂಜಿ ಗಾದೆ ಉಂಟು, ಜಾತಿಗೆ ಜಾತಿ ಬಗೆಯುಂಡು, ನಾಯಿಗೆ ನಾಯಿ ಬಗೆಯುಂಡು. ಅಲ್ವ ಸಚ್ಚಿದಾನಂದ್ರೆ? ನಾನು ಸಚ್ಚಿದಾನಂದರನ್ನ ಮನೆಗೆ ಹೋಗ್ತೇನೆ, ಈ ಬಾಜನ ಕಂಕಣ ಬಾರ್ದು ಅಡಿಕೆ ದೀತಿ ಲೆಕ್ಕ ಉಂಟು ಸಚ್ಚಿದಾನಂದರನ್ನ ಮೋನೆ. ಹೋದಾಗ ಏನು ಅಂತ ಕೇಳಿದ್ರು, ಏನು ವಿಷಯ ನಿಮ್ದು ಅಂತ ಹೇಳಿ. ಎಂಕಲೇನು ನಡಪೆರ ಬಂತೀರಿ, ಈತನಿಂದ ನಡ ತಿನ್ನಿಗಳು ಹತ್ತು ಉಳಿದು ಇಲ್ಲ ಬಿಡ್ದು ಪೋಯರ ಬಂತೀರಿ, ಓಡೆ ಪೋಯರ ಬಂತೀರಿ, ಎಂಕಲೇನು ಇಲ್ಲು ಬುಡಿಯರ ಬಂತೀರಿ, ಓಡೆ ಬುಡು ಕುಣಿಕಿ ಅಂದಾಗ 35 ಸೆನ್ಸದ ಜಾಗೆ ಇಲ್ಲು ಬುಡಿಯರ ಬಂತೀರಿ. ಮೆರ್ನ ಅಮ್ಮೇರ್ ಹಿಡ್ದು, ಮೆರ್ನ ಅಜ್ಜರ್ ಹಿಡ್ದು, ಮೆರ್ನ ತಮ್ಮಲ್ ಹಿಡ್ದು, ಮೆರ್ನ ಪಿಜ್ಜರ್ ಹಿಡ್ದು ಬೈದಿನ ಅಧಿಕಾರ ಅಕ್ಕೇನು ಬುಡ್ದು ಬೋಲೆ ಬಂತು. ಸರಿ, ದಾದನ್ ಕಾರಣಕ್ಕೆ ಅಂದಾಗ ದೇವಸ್ಥಾನದ RTC ಕುಲಾಲ ಸಮಾಜದ ವೀರನಾರಾಯಣ ದೇವಸ್ಥಾನ ಅಂದು ಮಂತಿರು. ಸರಿ, ಅವು ಮಕ್ಕಳು ನಡತ್ತೆ ಪಗ ಅಂತ ಕೇಂಡೆ ಇಜ್ಜಿ ಅವು RTC ಅಂಚತ್ತು ಅವು ದೇವರ ಬದಲಿಡ್ತೀನಿ. ಸರಿ, ದೇವರ ಹೆಸರಲ್ಲಿ ಇದೆ ಅಂತ ಹೇಳಿದ್ರೆ ನೋಡ್ತೇನೆ RTC, ನನಗೂ ಅದರದ್ದು ABCD ಗೊತ್ತಿರಲಿಲ್ಲ. ನಮ್ಮ ಪ್ರಮುಖರು ಹೋರಾಟ ಸಮಿತಿಯ ಯುವಕ ಅವ್ರ ಹತ್ರ ದಾಖಲೆಯನ್ನು ಕೊಂಡೋಗಿ ನಾವು ಪರಿಶೀಲನೆ ಮಾಡಿದ್ವಿ. ನೋಡುವಾಗ ಅದು 100% ಫೋರ್ಜರಿ. ಆ ಫೋರ್ಜರಿ ಮಾಡಿದವರ ಮೇಲೆ ಕ್ರಿಮಿನಲ್ ಕೇಸ್ ಮಾಡಬಹುದಿತ್ತು ನಮಗೆ. ಆದ್ರೆ ನಾವು ತಾಳ್ಮೆಯಿಂದ ಯಾವ ಕಾರಣಕ್ಕೂ ಕ್ರಿಮಿನಲ್ ಕೇಸ್ ಮಾಡುವಂತ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಯಾಕೆ ಹೇಳಿ, ಅವನನ್ನು ಹಿಂದೂ ಅಂತ ಹೇಳುವ ಕಾರಣಕ್ಕೆ. ಸರಿ, ಅಷ್ಟೆಲ್ಲ ಆಯ್ತು. RTC ಫೋರ್ಜರಿ ಮಾಡಿರೋ ಬಗ್ಗೆ ಏನಾದ್ರು ಮಾಡುವ ಅಂತ ಕೇಳಿದ್ರೆ ಸಹಾಯಕ ಆಯುಕ್ತರಲ್ಲಿ ನಾವು ಕೋರ್ಟ್ ಅಲ್ಲಿ ಪ್ರಶ್ನೆ ಮಾಡಿದ್ವಿ. ಮೊದಲಿಗೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ವಿ. ಜಿಲ್ಲಾಧಿಕಾರಿಗಳ ಅದಾಲತಲ್ಲಿ ನಮ್ಗೆ ಕೋರ್ಟ್ ಮೂಲಕ ಹೋಗ್ಬೇಕು ಅಂತ ಸೂಚನೆ ಕೊಟ್ಟರು. ಕೋರ್ಟ್ ಮೂಲಕ ಸಹಾಯಕ ಆಯುಕ್ತರಲ್ಲಿ ಅದು ಅವರ ಕುಲಾಲ ಸಮಾಜದ ವೀರನಾರಾಯಣ ದೇವಸ್ಥಾನ ಎನ್ನುವ ದಾಖಲೆ ವಜಾ ಮಾಡಿತು. ವಾಪಸ್ ವೀರನಾರಾಯಣ ದೇವರ ಹೆಸರಿಗೆ ಅದು RTC ಬಂತು. ಇವಾಗ ಹೇಳಿ, ಏನು ಅಸ್ತಿತ್ವ ಇದೆ ಇವರ ಹತ್ರ? ಇಷ್ಟೆಲ್ಲ ಬೆಳೆಯವರಿಗಾದ್ರೂ ಸುಮ್ಮನೆ ಕೂತ್ಕೊಡ್ತಾರ? ಇವರ ಸಮುದಾಯಕ್ಕೆ ಕಿವಿಗೆ ಹೂ ಮುಡಿಯೋದಕ್ಕೆ ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಏನ್ ಶುರು ಮಾಡಿದ್ರು? ಕುಲಾಲ ಸಮಾಜದ ಹೊಸ ಬಾಂಬ್ ಕ್ರಿಯೇಟ್ ಇವರದು. ಬೋರ್ಡ್ ಅಲ್ಲಿ, ರಶೀದಿಯಲ್ಲಿ, ನಾಮಫಲಕಗಳಲ್ಲಿ, ವಾಟ್ಸ್ಆಪ್ಗಳಲ್ಲಿ, ಫೇಸ್ಬುಕ್ಗಳಲ್ಲಿ ಬಿದ್ದ ಗ್ರೂಪ್ಗಳನ್ನೆಲ್ಲ ಮಾಡಿಕೊಂಡು ಕುಲಾಲ ಸಮಾಜದ ಆಡಳಿತಕ್ಕೆ ಒಳಪಟ್ಟಿದೆ. ಯಾವ ಸಮಾಜದಕ್ಕೂ ಒಳಪಟ್ಟಿಲ್ಲ ಅಂತೇಳಿ ಇವರದೇ ಸಮಾಜಕ್ಕೆ ಒಳಪಟ್ಟಿದೆ. ಮೊನ್ನೆ ಒಂದು ಘಟನೆ ನಡೆಯಿತು ಬಂದ್ವೇಳೆ. ದೇವಸ್ಥಾನದ ಈ ವೀರನಾರಾಯಣ ಸದ್ಭಕ್ತರ ಸಮಿತಿ ಇಲ್ಲಿದ್ದಾರೋ ಗೊತ್ತಿಲ್ಲ, ಇರ್ಬೋದು, ಸಮಿತಿ ವತಿಯಿಂದ ಪ್ರತಿಭಟನೆಯ ಕರಪತ್ರವನ್ನ ಹಂಚಲಿಕ್ಕೆ ಮನೆಗೆ ಹೋದಾಗ ಸುಬ್ಬರವರಿದ್ರು ಆ ತಂಡದಲ್ಲಿ. ಒಂದು ಮನೆಗೆ ಹೋದಾಗ ಹೇಳ್ತಾರಂತೆ, ಅವಳು ಒನಸಿಗೆ ಬೈದಿನಕ್ಲೇನು ನನ್ನ ದಪ್ಪುಗೆ ನಾ ಒನಸಿಗೆ ಬರೋಡ್ಸಿ ಗಡಿ ಇನ್ನು ನಿಖಿಲ ದೇವಸ್ಥಾನ ಯಾರೋ ಪಾಪ ಮಕ್ಕಳಿಗೆ ಹೇಳ್ತಾ ಇದ್ದಂತೆ. ಅಲ್ಲ ಸುಬ್ಬಣ್ಣ, ಅವರ ಇದು ಒಂದು ದರ್ಪ, ಈ ಧೋರಣೆಯ ಮನೋಭಾವ ಇದು ಇನ್ನೇ ಅಲ್ಲ, ಈಗ ಅಲ್ಲ, ಹಿಂದೆ ಕೂಡ ನಾವು ಮಕ್ಕಳಿರ್ಬೇಕಾದ ಸಂದರ್ಭದಲ್ಲಿ ನಮಗೊಂದು ಆಸೆ ಏನು, ಈ ಚೆಂಬಲ್ಲಿ ಸಾರು ಸಾಂಬಾರು ಉಳಿದ ಪಾಯಸವನ್ನು ಕೊಂಡೋಗುದು ಮನೆಗೆ ಚೆಂಬಲ್ಲಿ. ಆವಾಗ ನಮ್ಗೆ ತೋಪು ಎತ್ತಲಿಕ್ಕೆ ಆಗ್ತಿರ್ಲಿಲ್ಲ, ತೋಪು ತುಂಬಾ ದೊಡ್ಡದು, ಚೆಂಬಲ್ಲಿ ಕೊಂಡೋಗುದು. ಆವಾಗ ಅಲ್ಲಿ ಒಬ್ಬ ಟ್ರಸ್ಟಿ ಹೇಳಿದ್ದ, ಈ ಊರದಕ್ಕಳು ಕೋಣೆಯರೆಲ್ಲ ತೀನೆಯರೆಲ್ಲ ಅಂದ್ರೆ ಅವರದ್ದು ಯೋಚನೆ ಏನೋ ಗೊತ್ತಿಲ್ಲ. ನಮ್ಮ ಇದರಲ್ಲಿ ದೇವರ ಪ್ರಸಾದ ಕೊಡಬೇಕು ನಿಂಗೆ ಇಲ್ಲ ಅಂತ ದೇವರ ಪ್ರಸಾದ ಕೊಡಬೇಕು. ಇದು ಊರದಕ್ಕಳು ತೀನೆಯರೆಲ್ಲ ಕೋಣೆಯರೆಲ್ಲ ಒಪ್ಕೊಂಡು ಅಂತ ಹೇಳಿ ನಮ್ಮನ್ನು ಇದು ಮಾಡಿದ ಅಪಹಾಸ ಮಾಡೋದಕ್ಕೆ ಕಟ್ಟೆಯಿಂದ ಹೊರೆ ಕಾಣಿಕೆಯನ್ನ ಪ್ರಾರಂಭ ಮಾಡಿದ್ವಿ. ಈಗ ತುಂಬಾ ಘಟನೆಗಳಿದ್ದಾವೆ ಬಂದ ತುಂಬಾ ಘಟನೆ ಇದೆ. ಇದನ್ನೆಲ್ಲ ನಾವು ಸಹಿಸಿಕೊಂಡು ಎಲ್ಲಾ ಇದನ್ನ ಒಳಗಡೆಯಿಂದ ಬಿಡಿ ಕುಲಾಲ ಸಮಾಜದ ವೀರನಾರಾಯಣ ದೇವಸ್ಥಾನ ಅಂತ ಹೇಳಿ ಘೋಷಣೆ ಮಾಡ್ಲಿಕ್ಕೆ ಹೋದ್ರು. ನಮಗೆ ಗೊತ್ತೇ ಇಲ್ಲ, 3 ತಿಂಗಳವರೆಗೆ ನಮಗೆ ಗೊತ್ತೇ ಇಲ್ಲ. ಬೆನ್ನಿಗೆ ಚೂರಿ ಇರುವಂತದ್ದು ಏನೋ ನಾವೊಂದು ಪತ್ರ ವ್ಯವಹಾರ ಮಾಡಿದ್ವಿ ತಾಂಪಣ್ಣನವರ ನೇತೃತ್ವದಲ್ಲಿ.
ದೇವಸ್ಥಾನ ಅಷ್ಟಮಂಗಲ ಪ್ರಶ್ನೆ ಪುರ್ಲೋಡು ದೀಯರೆ ನಾನೊಂದು ಜೀರ್ಣೋದ್ಧಾರ ಸಮಿತಿ ಮಲ್ಪರತ್ತೆ ಐಕ ನೂರು ದಾಖಲೆ ಸೇರ್ಪಾಲೆ ಅವರಿಗೆ ಕೇಳಬೇಕು ಜೀರ್ಣೋದ್ಧಾರ ಸಮಿತಿ ಸೇರ್ಪಾಲೆ ಬಂದಿದೆ ಫಸ್ಟ್ಗೆ ಅವರೊಂದು ವಾಪಸ್ ಲೆಟರ್ ನಮಗೆ ಕಳಿಸ್ತಾರೆ ಏನು ನಿಕ್ಕಲ್ನ ಸಹಕಾರ ಅತೀ ಅಗತ್ಯ ಉಂಟು ನಿಕ್ಕಲು ಬೋರ್ಡು ಎಂಕ್ಲೆಗೆ ನಿಕ್ಕಲ ಕಾಸು ಬೋರ್ಡು ತನು ಮನದನ ಬೋರ್ಡು ಪಣ್ಣದು ನಮಗೊಂದು ಲೆಟರ್ ಕಳಿಸ್ತಾರೆ ಅದೇ 20/10/2015 ಕುಲಾಲ ಸಮಾಜದ ವೀರನ ದೇವಸ್ಥಾನ ಘೋಷಣೆ ಮಾಡಿ ಅಂತೇಳಿ ಆವಾಗಿನ ಜಿಲ್ಲಾಧಿಕಾರಿಗಳು ಎ ಬಿ ಇಬ್ರಾಹಿಂರ ಮೂಲಕ ಮಾನ್ಯ ಆಯುಕ್ತರಿಗೆ ಪತ್ರವನ್ನು ಬರೀತಾರೆ ನಮಗೂ 3 ತಿಂಗಳವರೆಗೆ ಗೊತ್ತೇ ಇಲ್ಲ ನಾವು ಮುಕ್ಕಳು ಸಭೆಯಲ್ಲಿ ಅಂತೇಳಿ ಕಾದು ಕೂತ್ಕೊಂಡ್ವಿ ಒಂದು ದಿನ ನಾವೊಂದು ನಮ್ಮ ಸಭೆ ಸೇರಿದ ಸಂದರ್ಭದಲ್ಲಿ ಒಬ್ರು ಪ್ರಮುಖರೊಂದು ಮಾತಾಡಿದ್ರು ಅಜಯ್ ಅಂತೇಳಿ ನಮ್ಮ ದಾಖಲೆ ತೆಗೆಯುವ ದೇವಸ್ಥಾನದು ಏನು ಕತೆ ಅಂತ ನೋಡುವ ಅಂತೇಳಿ ದೇವಸ್ಥಾನದ ಕತೆ ನೋಡ್ಬೇಕಾದ್ರೆ ದಾಖಲೆ ತೆಗಿಬೇಕಾದ್ರೆ ಈ ದೇವಸ್ಥಾನ ಕೂಡ ಇವರ ಸ್ವತ್ತಲ್ಲ ಅಂತೇಳಿ ಗೊತ್ತಾಗ್ಬಿಡ್ತು ನಮ್ಗೆ ಬಂಧುಗಳೇ ಈ ದೇವಸ್ಥಾನಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳೇ ಇದಕ್ಕೆ ನೇರ ಅಧಿಕಾರಿಗಳು ಒಂದು ಪ್ರಶ್ನಾತೀತ ಪ್ರಶ್ನೆ ಅಧಿಕಾರ ಮಾಡ್ಬೇಕಾದ ಅಧಿಕಾರಿಗಳು ಅಂತೇಳಿ ಗೊತ್ತಾಯ್ತು ರಾಜ್ಯ ಪಂಚಾಯತಿಗೆ ಅಂತ ಆಯ್ತು ಅದು ಹೋಯ್ತು ಪಾಪ ಆ ಸಭೆಯನ್ನ ಮುಂದೂಡಲ್ಪಡ್ತು ಜಿಲ್ಲಾಧಿಕಾರಿಗಳು ಇವಾಗ ಒಂದೊಂದು ಅಕ್ಟೋಬರ್ 10 2015 ಒಂದು ಅರ್ಜಿ ಬಂದಿದೆ ದಕ್ಷಿಣ ಕನ್ನಡ ಜಿಲ್ಲಾ ಮೂಲ್ಯರೇ ಆನೆ ಕುಲಾಲ ಸಂಘದಿಂದ ಏನು ಅರ್ಜಿ ಅಂತ ಕೇಳಿದ್ರೆ ಆ ಅರ್ಜಿಯಲ್ಲಿ ಬರೀತಾರೆ ಜಿಲ್ಲಾಧಿಕಾರಿಗಳಿಗೆ ಎಂಡೋಮೆಂಟ್ 20A ಆಕ್ಟ್ ಪ್ರಕಾರ ಸಭೆ ನಡೆಸಲಿಕ್ಕೆ ಅನುಮತಿಯೇ ಇಲ್ಲ ಅಂತ ಹೇಳಿ ಪಾಪ ಜಿಲ್ಲಾಧಿಕಾರಿಗಳು ಕಂಕಣ ಮರಂಕನೆ ಜಿಲ್ಲಾಧಿಕಾರಿಗಳು ಸಭೆ ನಡೆಸುವಾಗ ಪಾಪ ಅವರು ಭಾರಿ ಪಾರದರ್ಶಕವಾಗಿ ಮಾಡಬೇಕಾಗಿತ್ತು ಪಾಪ ಸಭೆಯನ್ನೇ ಮಾಡಬಾರ್ದ ರೀತಿಯಲ್ಲಿ ಮಾಡಿಬಿಟ್ರು ಈಗ ರಾಜ್ಯ ಪಂಚಾಯತಿಗೆ ಮಾಡು ಅಂತ ಹೇಳಿದ್ರೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಮಾಡು ಅಂತ ಹೇಳಿದ್ರೆ ಅದಕ್ಕೂ ಅನುಮತಿ ಕೊಡ್ತಾ ಇಲ್ಲ ಅದಕ್ಕೂ ಬಿಡ್ತಾ ಇಲ್ಲ ಬಂಧುಗಳೇ ನಾನು ಕುಲಾಲ ಸಮುದಾಯದ ಬಂಧುಗಳಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ ನಿಮಗೆ ಇದ್ದ ಸತ್ಯವನ್ನು ಹೇಳಿ ಯಾವುದೇ ಕಾರಣಕ್ಕೂ ಗುಟ್ಟನ್ನ ಮರೆಮಾಚುವಂತಹ ಸತ್ಯವನ್ನು ಮರೆಮಾಚು ಕೆಲಸ ಮಾಡ್ಲಿಕ್ಕೆ ಹೋಗಬೇಡಿ ಅಂತ ಹೇಳಿ ಈ ಸಂದರ್ಭದಲ್ಲಿ ವಿನಂತಿ ಮಾಡಿ ನಮ್ಮ ಆಡಳಿತ ಮಂಡಳಿಯವರ ಹತ್ರ ಹೇಳಿಕೆ ವಿನಂತಿ ಮಾಡ್ತಾ ಇದ್ದೇನೆ ಅದೇ ರೀತಿ ನಾವಿಲ್ಲಿ ಘರ್ಷಣೆ ಮಾಡಲಿಕ್ಕೆ ಇಲ್ಲಿ ನಾವು ಸೇರಲಿಲ್ಲ ಯಾವುದೋ ಒಂದು ಆಶೋತ್ತರವಾಗಿ ನಮ್ಮೆಲ್ಲ ಹಿಂದೂ ಬಾಂಧವರಿಗೆ ನಮ್ಮೆಲ್ಲರಿಗೆ ಒಂದು ಹಕ್ಕನ್ನು ನಾವು ಮಂಡಿಸಲಿಕ್ಕೆ ಇಲ್ಲಿ ಸೇರಿದ್ದೇವೆ ಆ ಸೇರುವಿಕೆಯನ್ನು ನಾವು ಕೂಡ ಇನ್ನಷ್ಟು ಕಾಲ ನಾವು ಇದೇ ರೀತಿ ನಾವು ಯಾವಾಗ ನಮಗೆ ಹಕ್ಕು ಸಿಗ್ತದೋ ಅಲ್ಲಿವರೆಗೆ ನಮ್ಮ ಹೋರಾಟವನ್ನು ಮುಂದುವರಿಸ್ತಾ ಇದ್ದೇವೆ ಅಂತ ಹೇಳುತ್ತಾ ನಾನು ಕೂಡ ಒಂದು ಕಡೆ ನೌಕರರಾಗಿದ್ದು ಇದ್ದು ಇಲ್ಲಿಯ ಒಂದು ಸ್ಥಳೀಯನಾಗಿದ್ದೇನೆ ಆದರೂ ಕೂಡ ನಮ್ಮಲ್ಲಿರುವ ಆ ಒಂದು ಕೊರತೆ ಏನಂದ್ರೆ ನಮಿಗೂ ಕೂಡ ಆ ದೇವರ ದರ್ಶನ ಮಾಡಲಿಕ್ಕೆ ಅಲ್ಲಿಯ ಸೇವೆ ಮಾಡಲಿಕ್ಕೆ ಎಲ್ಲ ಬಾಂಧವರಿಗೆ ಸಮಾನವಾದ ಹಕ್ಕು ಸಿಗಬೇಕೆಂಬ ಹೋರಾಟವನ್ನು ನಾವು ಈ ದಿನ ಈಗಾಗಲೇ ನಾವು ಅದನ್ನು ರೂಪುರೇಷೆ ಮಾಡಿ ಇವತ್ತಿಗೊಂದು ಸಣ್ಣ ಮಟ್ಟಕ್ಕೆ ನಾವು ಇಳಿದಿದ್ದೇವೆ ಇನ್ನು ಮುಂದೆ ಇದು ಯಾವ ಮಟ್ಟ ತಲುಪುತ್ತದೆ ಅಂತ ಹೇಳಿದ್ರೆ ಅದು ನಮಗೆ ಗೊತ್ತಿಲ್ಲ. ಈ ಪ್ರತಿಭಟನೆ ಯಾಕೆ ಹಮ್ಮಿಕೊಂಡಿದ್ದಾರೆ, ಇದರ ಉದ್ದೇಶ ಏನು ಅಂತ ಎಲ್ಲ ವಿವರವನ್ನು ನಮ್ಮ ವಿಶ್ವಜಿತ್ರವರು ನನ್ನ ಪ್ರಸ್ತಾವಿಕದಲ್ಲಿ ತಿಳಿಸಿದ್ದಾರೆ. ಆದರೆ ಈ ದೇವಸ್ಥಾನದ ದಾಖಲಾತಿಗಳನ್ನು ಪರಿಶೀಲಿಸುವಾಗ ಇದು 1931ರಲ್ಲಿ ದಿವಂಗತ ಪುಟ್ಟಣ್ಣಯ್ಯನವರು ಇಲ್ಲಿ ಆಡಳಿತ ಮಾಡ್ತಾ ಇದ್ರು. ಅದ ನಂತರ ಹಲವಾರು ಗಣ್ಯರು ಇದನ್ನು ಆಡಳಿತ ಮಾಡಿ 44ರಲ್ಲಿ ನಮ್ಮ ಎ.ಡಿ. ಬಂಗೇರವರ ಸಾರಥ್ಯದಲ್ಲಿ ಈ ದೇವಸ್ಥಾನದ ಆಡಳಿತ ಮಂಡಳಿ ಮಾಡಿಸಿಕೊಂಡು ಬಂತ. ಏನೇ ಇದ್ದರೂ ಈಗ ಕುಲಾಲ ಸಮಾಜದವರು ಇವತ್ತು ಆಡಳಿತ ಮಾಡ್ತಾ ಇದ್ದಾರೆ, ಭಾಳ ಸಂತೋಷ. ದೇವಸ್ಥಾನದ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ, ಸಂತೋಷ. ಆದರೆ ಒಂದು ಕಳಕಳಿಯ ವಿನಂತಿ ಅಂದರೆ ಸಾರ್ವಜನಿಕರನ್ನು ಸೇರಿಸಿಕೊಂಡು ಇದು ಊರಿನ ದೇವಸ್ಥಾನ ಅಂತ ಹೇಳಲಿಕ್ಕೆ ಯಾಕೆ ಅವರಿಗೆ ಆಗಲಿಲ್ಲ? ಇದು ಒಂದು ಹಿಂದೂ ಸಮಾಜವನ್ನು ಒಡೆದು ಒಂದು ಕುಲಾಲ ಸಮಾಜದ ದೇವಸ್ಥಾನವಾಗಿ ರೂಪಾಂತರಿಸಲಿಕ್ಕೆ ಯಾಕೆ ಇವರು ಇಷ್ಟು ಕಾಳಜಿ ವಹಿಸ್ತಾ ಇದ್ದಾರೆ? ಇದರ ಹಿನ್ನೆಲೆ ಇಷ್ಟೇ. ಆಡಳಿತ ಅವರು ಮಾಡಿಕೊಂಡು ಬರಲಿ ಅಂತ ನಾವು ಸಹ ಹೇಳ್ತೇವೆ.
ಆದರೆ ಅವರು ಆಡಳಿತ ಮಾಡುವ ಬದಲು ಊರಿನವರನ್ನು ಒಂದು ಕಗ್ಗತ್ತಲ್ಲಿಟ್ಟು ಅವರು ನಮ್ಮಲ್ಲಿ ವ್ಯವಹಾರ ಮಾಡ್ತಾ ಇದ್ದಾರೆ. ದಿನಾಂಕ 13/10/2015 ನಾವು ಅವರಲ್ಲಿ ಒಂದು ವಿನಂತಿಯನ್ನು ಮಾಡಿದೆವು. ನಿಮ್ಮ ಏನು ಜೀರ್ಣೋದ್ಧಾರ ಆಗುವ ಕಾರ್ಯಕ್ರಮದಲ್ಲಿ ನಮ್ಮನ್ನು ಸಮೇತ ನೀವು ತೊಡಗಿಸಿಕೊಳ್ಳಿ ಅಂತ. ಆದರೆ ಅವರು 20/10/2015 ಒಂದು ಪತ್ರವನ್ನು ನಮಗೆ ತಿಳಿಸ್ತಾ ಇದ್ದಾರೆ. ನಿಮ್ಮ ಸಲಹೆಯನ್ನು ನಾವು ಆದರಪೂರ್ವಕವಾಗಿ ನಾನು ಸ್ವಾಗತಿಸ್ತೇವೆ. ಆದರೆ ಸಮಯ ಬಂದಾಗ ನಿಮಗೆ ಅವಕಾಶವನ್ನು ಕೊಡ್ತೇವೆ ಅಂತ. ಆದರೆ ಅದೇ ದಿನ ಇವರು ಈ ದೇವಸ್ಥಾನವನ್ನು ಕುಲಾಲ ಸಮಾಜದ ವೀರನಾರಾಯಣ ದೇವಸ್ಥಾನವಾಗಿ ನಾಮಕರಣ ಮಾಡಬೇಕಂತ ಸರ್ಕಾರಕ್ಕೆ ಅರ್ಜಿ ಆಗ್ತಾ ಇದೆ. ಎರಡು ರೀತಿಯಲ್ಲಿ ದ್ವಂದ್ವ ಯೋಜನೆಯನ್ನು ರೂಪಿಸಿಕೊಂಡು ಇವರು ಕೆಲಸವನ್ನು ಮಾಡಿದರು. ಇದರಿಂದಾಗಿ ಇವತ್ತಿನವರೆಗೂ ಜೀರ್ಣೋದ್ಧಾರ ಕೆಲಸ ಮಾಡಲಿಕ್ಕೆ ಅವರಿಂದ ಸಾಧ್ಯ ಆಗಲಿಲ್ಲ. ಈಗ 6 ವರ್ಷಗಳು ಕೇವಲ ಪತ್ರ ವ್ಯವಹಾರ ಮತ್ತು ಜಟಾಪಟಿಯಲ್ಲಿ ಈ ಸಮಾವೇಶ ಹೋಗಿದೆ. ಇದು ಎಷ್ಟು ಮಟ್ಟಿಗೆ ಇನ್ನು ಮುಂದುವರಿತೆ ಅಂತ ಯಾರಿಗೂ ಗೊತ್ತಿಲ್ಲ. ಅಂತೂ ಯಾವುದೇ ಇರಾದೆ ಅವರಲ್ಲಿ ಇದ್ದರೂ ನಾವು ವೀರನಾರಾಯಣನನ್ನು ಭಜಿಸುವಂತಹ ಊರಿನ ಸದ್ಭಕ್ತರು ವೀರನಾರಾಯಣ ನಮ್ಮನ್ನು ಕೈ ಬಿಡುವುದಿಲ್ಲ ಅಂತ ಭರವಸೆಯೊಂದಿಗೆ ನಮ್ಮ ಈ ಪ್ರತಿಭಟನೆ ಕಾರ್ಯಕ್ರಮ ಇವತ್ತಿನಿಂದ ಸ್ಟಾರ್ಟ್ ಆಗಿದೆ. ಇದನ್ನು ಇನ್ನು ಮುಂದೆ ಕೂಡ ಇದನ್ನು ಬಲಿಷ್ಠವಾಗಿ ರೂಪುಗೊಳ್ಳಲಿಕ್ಕೆ ಒಂದು ಅವಕಾಶ ಮಾಡಿಕೊಡಲಿಕ್ಕೆ ಇದೊಂದು ವೇದಿಕೆ ಆಗಿದೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.